ಭಾರತ ಹುಣ್ಣಿಮೆ ಪ್ರಯುಕ್ತ ಸಾಮೂಹಿಕ ಧ್ಯಾನವನ್ನು ಹುಬ್ಬಳ್ಳಿಯ ಪಿರಮಿಡ್ ಧ್ಯಾನಿಗಳ ಸಂಘದಿಂದ ಸಾಮೂಹಿಕವಾಗಿ ಹುಬ್ಬಳ್ಳಿಯ ನೃಪತುಂಗ ಬೆಟ್ಟದ ಬಳಿ ಇರುವ ಪಿರಮಿಡ್ನಲ್ಲಿ ಯಾವುದೇ ಜಾತಿ ಭೇದವಿಲ್ಲದೆ ಧ್ಯಾನದ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಕಾರ್ಯಕ್ರಮದಲ್ಲಿ ಮಾತನಾಡಿದ ವಿಶಾಲಾಕ್ಷಿ ಅಕ್ಕಳವಾಡಿ, ಹುಣ್ಣಿಮೆಯ ದಿನದಲ್ಲಿ ಧ್ಯಾನವನ್ನು ಮಾಡುವುದರಿಂದ ಆತ್ಮಸ್ಥೈರ್ಯ ಹೆಚ್ಚಾಗುವುದಲ್ಲದೆ 3 ಪಟ್ಟು ಹೆಚ್ಚು ಮನಸ್ಸಿನ ಮೇಲೆ ಹಿಡಿತವನ್ನು ಸಾಧಿಸುವ ಶಕ್ತಿ ವೃದ್ಧಿಯಾಗುತ್ತೆ ಎಂದರು. ಈ ಸಂದರ್ಭದಲ್ಲಿ ಅನೇಕ ಜನರು ಭಾಗಿಯಾಗಿ ಧ್ಯಾನದ ಕಾರ್ಯಕ್ರಮದಲ್ಲಿ ಧ್ಯಾನವನ್ನ ಮಾಡಿದರು. ಈ ಕ್ಷಮೆ ಅಂದರೆ ಕ್ಷಮಿಸುವುದು ಮತ್ತು ಕ್ಷಮಾಪಣೆಯನ್ನು ಕೇಳೋದು, ಇವು ಎರಡೂ ಬಹಳ ಮುಖ್ಯ. ಈಗ ನಾವೆಲ್ಲರೂ ಧ್ಯಾನ ಸ್ಥಿತಿಯಲ್ಲಿ ಈ ಕ್ಷಮಿಸೋದನ್ನು, ಕ್ಷಮಾಪಣೆ ಕೇಳ್ಕೊಳ್ಳೋದನ್ನು ಮಾಡೋಣ. ನಾನು ಕೆಲವೊಂದು ಹೇಳ್ತಾ ಹೋಗ್ತೀನಿ, ಅದೇ ರೀತಿ ಮನಸ್ಸಲ್ಲಿ ಹೇಳ್ಕೊಳ್ಳಿ. ಧ್ಯಾನವು ಸರ್ವರೋಗ ನಿವಾರಣೆ, ಸಕಲ ಭೋಗಕಾರಿಣಿ, ಸಕಲ ಜ್ಞಾನ ಪ್ರದಾಯಿನಿ. ಮಾಂಸಾಹಾರವನ್ನು ಸ್ವೀಕಾರ ಮಾಡೋದಿಲ್ಲ ಅಂತ ಪ್ರಣಾಮ ಮಾಡಿರಿ ಅಂತ ಹೇಳಿದೆ. ಅದನ್ನು ರಾತ್ರಿ ಮನೆಗೆ ಹೋಗಿ ಅವರು ಸಂಕಲ್ಪ ಮಾಡಿಕೊಂಡು ಹೃದಯಪೂರ್ವಕವಾಗಿ ಕ್ಷಮಾಪಣೆಯನ್ನು ಕೇಳಿಕೊಂಡು ಮಲಗಿ ಬೆಳಗ್ಗೆ ಎದ್ದಾಗ ಅವರು 3-4 ತಿಂಗಳಿಂದ ಯಾವ ನೋವು ಅನುಭವಿಸ್ತಾ ಇದ್ರೋ ಅದು ಸಂಪೂರ್ಣವಾಗಿ ಅವರಿಗೆ ಗುಣ ಆಗಿತ್ತು. ಯಾವ ದೇವರ, ಯಾವ ಗುರುಗಳ ಸ್ಮರಣೆ ಬೇಡ, ಆಲೋಚನೆಗಳು ಬಂದಾಗ ನಿಮ್ಮ ಸಹಜವಾದ ಉಸಿರನ್ನು ಗಮನಿಸಿ ಸಕಲ ಜ್ಞಾನ ಪ್ರದಾಯಿನಿ, ಸಕಲ ಭೋಗಕಾರಿಣಿ. ಈ ಸತ್ಯವನ್ನು ಬ್ರಹ್ಮರ್ಷಿ ಪಿತಾಮಹ ಪತ್ರಿಜಿಯವರು ಸ್ವತಃ ಧ್ಯಾನ ಮಾಡಿ ತಿಳ್ಕೊಂಡ್ರು. ಹಾಗೆ ಪ್ರತಿಯೊಬ್ಬರೂ ಧ್ಯಾನ ಮಾಡಿ ಆತ್ಮಜ್ಞಾನಿಗಳಾಗಬೇಕು ಅಂತ ಅವರು ಹಳ್ಳಿಗೆ ಮೂಲೆ ಮೂಲೆಗೆ ಓಡಾಡಿ ಇಡೀ ಜಗತ್ತಿನ ಆಚೆ ಎಲ್ಲ ಕಡೆ ಧ್ಯಾನ ಪ್ರಚಾರ ಮಾಡ್ತಾ ಇದ್ದಾರೆ, ಅದು ಉಚಿತವಾಗಿ. ಈ ಪಿರಮಿಡಲ್ಲಿ ಧ್ಯಾನ ಯಾಕೆ ಮಾಡಬೇಕು ಅಂತಂದರೆ ಅಧಿಕ ಶಕ್ತಿ, ಪಿರಮಿಡಲ್ಲಿ 3 ಪಟ್ಟು ಹೆಚ್ಚು ಶಕ್ತಿ ನಮಗೆ ಸಿಗುತ್ತದೆ. ಪಿರಮಿಡಲ್ಲಿ ಧ್ಯಾನ ಮಾಡೋದ್ರಿಂದ ಆಲೋಚನೆಗಳು ಸಾಕಷ್ಟು ಕಡಿಮೆ ಆಗುತ್ತೆ. ಆದ್ದರಿಂದ ಪಿರಮಿಡ್ನಲ್ಲಿ ಧ್ಯಾನ ಮಾಡುವುದು, ಹುಣ್ಣಿಮೆಯ ದಿನ ಧ್ಯಾನ ಮಾಡೋದ್ರಿಂದ 3 ಪಟ್ಟು ಹೆಚ್ಚು ಶಕ್ತಿ ನಮಗೆ ಲಭಿಸುತ್ತದೆ. ಆದ್ದರಿಂದ ಪತ್ರಿಜಿಯವರು ಇಡೀ ಪ್ರಪಂಚದಾದ್ಯಂತ ಈ ಧ್ಯಾನವನ್ನು ಮಾಡಿ ಪ್ರತಿಯೊಬ್ಬರು ಆರೋಗ್ಯವಂತರಾಗಿರಬೇಕು, ಜ್ಞಾನವಂತರಾಗಬೇಕು ಅನ್ನೋದೇ ಅವರ ಸಂಕಲ್ಪ. ಮತ್ತು ಪ್ರತಿಯೊಬ್ಬರು ಸಸ್ಯಾಹಾರಿಗಳಾಗಿರಬೇಕು ಅನ್ನೋದೇ ಅವರ ಸಂಕಲ್ಪ. ನಾನು ಕೂಡ ಈ ಧ್ಯಾನದಿಂದಲೇ ಸಂಪೂರ್ಣ ಗುಣಮುಖಳಾಗಿದ್ದೇನೆ.